ಫೈನಲಿ ನನ್ನ ಮನೆಗೆ ಬಂದಾಯ್ತು, ಇಲ್ಲಿ ಎಲೈನ್ ಅನ್ನೋ ಸಿಟಿಗೆ. ಸೊ ಯಾ, ಮನೇನ ತೋರಿಸ್ತೀನಿ ಹೇಗಿತ್ತು, ಅದನ್ನ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಯೋಚನೆ ಇದೆ. ಓ ಮೈ ಗಾಡ್, ತುಂಬಾ ಕೆಲಸ ಇದೆ. ಇವಾಗ ನೋಡಿದ ತಕ್ಷಣ ಎಲ್ಲಿಂದ ಶುರು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಗೊತ್ತಾ. ಬಟ್ ಶುರು ಮಾಡ, ನೀವು ನನ್ನ ಜೊತೆ ಈ ಜರ್ನಿನಲ್ಲಿ ಇರಿ. ಎಲ್ಲರೂ ತಮ್ಮ ಕೊಡೋಕೆ ಹೋಗಲೇಬೇಕು. ಸೊ ನಾನು ಇದೀಗ ನನ್ನ ಮನೆಗೆ ಹೋಗುವಂಥ ಸಮಯ. ಅಬುಧಾಬಿ ಅನ್ನೋ ಸ್ಟೇಟ್ನಲ್ಲಿ ಇರುವಂಥ ಅಲ್ಲೇ ನನ್ನ ಸಿಟಿನಲ್ಲಿ ನಾವು ಇನ್ನು ಮುಂದೆಯಿಂದ ಇರ್ತೀವಿ. ಸೊ ನನ್ನ ಹೊಸ ಮನೆ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋ ನೋಡೋ ಕುತೂಹಲ ನನಗೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಈ ಒಂದು ಜರ್ನಿನಲ್ಲಿ. ಲೆಟ್ಸ್ ಸ್ಟಾರ್ಟ್. ಸರಿ, ನಾವು ದುಬೈಯಿಂದ ಅಬುಧಾಬಿ ರೀಚ್ ಆಗಬೇಕಾದ್ರೆ ಒಂದು ಸಂಜೆ 4 ಗಂಟೆ ಆಗಿತ್ತು. ಮನೆಗೆ ರೀಚ್ ಆಗಿದ ತಕ್ಷಣ ನಮ್ಮ ಮನೆ ಎಷ್ಟು ಸುಂದರವಾಗಿದೆ ನೋಡಿ. ಪ್ರತಿಯೊಂದು ನೆನಪಿರಲೇಬೇಕು ಅಂತ ಇದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಕಿಚನಿಂದ ಹಿಡಿದು ಹಾಲ್, ಬೆಡ್ರೂಮ್ಸ್, ವಾಶ್ರೂಮ್ಸ್ ಎಷ್ಟು ಸೂಪರ್ ನೀಟಾಗಿದೆಯಲ್ಲ. 4 ಮಂತ್ಸ್ ನನ್ನ ಹಸ್ಬೆಂಡ್ ಏನು ಯೂಸ್ ಮಾಡಿದ್ದಾರೆ, ತಂದಿರುವಂಥ ಹೊಸ ಹೊಸ ಐಟಮ್ಸ್ ಆಗಿರ್ಬೋದು, ಫುಡ್ ಐಟಮ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬೋದು, ಎಲ್ಲ ಡಿಸ್ಪ್ಲೇ ಥರ ಹಾಗೆ ಇದೆ. ಸೂಪರ್ ನೋಡಿ ಅಂತ ನನಗೆ ಫುಲ್ ಖುಷಿ ಆಯಿತು. ತಲೆನೋವು ಸ್ವಲ್ಪ ಜಾಸ್ತಿನೇ ಆಯಿತು, ಎಲ್ಲಿಂದ ಏನು ಶುರು ಮಾಡೋದು ಅನ್ನೋ ಯೋಚನೆಯಿಂದ. ಬಟ್ ಶುರು ಮಾಡಲೇಬೇಕು. ಸೊ ಲೆಟ್ಸ್ ಬಿಗಿನ್. ಮನೆಗೆ ಬಂದಿದ್ದ ತಕ್ಷಣ ನನಗಿದ್ದಿದ್ದು ಒಂದೇ ಯೋಚನೆ ಆಯಿತಾ, ನಮ್ಮ ಹತ್ರ ಇವಾಗ ಏನು ಲಗೇಜ್ ಇದೆ, ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೀವಿ. ಸೊ ಸೂಟ್ ಕೇಸಲ್ಲಿ ಏನಿದೆ ಅದು ಖಾಲಿ ಆದರೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು. ಸೊ ಆ ಒಂದು ಕೆಲಸ ಮುಗ್ದೋಗುತ್ತೆ. ಆಮೇಲೆ ಫ್ಲೋರ್ ಕ್ಲೀನಿಂಗ್, ಅಲ್ಲಿ ಇಲ್ಲಿ ಕಸ ಕ್ಲೀನಿಂಗ್ ಎಲ್ಲ ಮಾಡ್ಬೋದು. ನನಗೆ ಈ ಥರ ಫಾಸ್ಟ್ ಫಾರ್ವರ್ಡಲ್ಲಿ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಗಲೀಜೆಲ್ಲ ಇದ್ದಿದ್ದು ಎಷ್ಟು ಬೇಗ ಕ್ಲೀನಾಗಿ ಹೋಗುತ್ತಲ್ಲ. ಸೊ ಅದೊಂಥರ ಮಜಾ ಅಂತಲೇ ಹೇಳ್ಬೋದು. ರೂಮಲ್ಲಿ ಎಷ್ಟು ಪ್ಲಾಸ್ಟಿಕ್ಸ್ ಇತ್ತು ಅಂದರೆ ಅಬ್ಬಬ್ಬಾ, ಅದನ್ನು ಎಲ್ಲ ಚೆನ್ನಾಗಿರೋದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಒಂದು ದೊಡ್ಡ ಕವರಲ್ಲಿ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಇಬ್ಬರು ಟಯರ್ಡ್ ಆಗಿದ್ವಿ. ರೀಚ್ ಆಗಿರೋದು ಸಂಜೆ 4 ಗಂಟೆ. ನನ್ನ ಹಸ್ಬೆಂಡ್ ನಿದ್ದೆ ಮಾಡಿದ್ರು. ಬಟ್ ನಾನಂತೂ ಫುಲ್ ಜೋಶಲ್ಲಿ ನಮ್ಮ ಮನೆ ಕ್ಲೀನ್ ಆಗಬೇಕು ಆದಷ್ಟು ಬೇಗ ಅಂತ ನಾನು ಕ್ಲೀನ್ ಮಾಡ್ತಾ ಇದ್ದೆ. ಆ ದಿನ ಎಷ್ಟಾಗುತ್ತೆ ಅಷ್ಟನ್ನು. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೊಂದು ಟಿಪ್ ಹೇಳ್ತೀನಿ. ನಿಮ್ಮಲ್ಲಿ ಒಂದು ಏಮ್ ಇರಬೇಕು, ಮನೆ ಕ್ಲೀನಿಂಗ್ ಇಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂತ. ನಿಧಾನಕ್ಕೆ ಮಾಡೋಣ ಅಂದರೆ ಅದು ಮುಗಿಯೋ ಕೆಲಸನೇ ಅಲ್ಲ. ಸೊ ನಾನು ಇಟ್ಟಿರುವಂಥ ಏಮ್ 3 ದಿನ. ಬಿಕಾಸ್ ನಾವು ಬಂದಿದ್ದು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 3 ದಿನ ನನ್ನ ಕೈಯಲ್ಲಿತ್ತು. ಬಿಕಾಸ್ ಶುಕ್ರವಾರ ಇದ್ದಿದ್ದು ಗೌರಿ ಹಬ್ಬ ಆ್ಯಂಡ್ ಶನಿವಾರ ಇದ್ದಿದ್ದು ಗಣೇಶನ ಹಬ್ಬ. ಸೊ ಗೌರಿ ಗಣೇಶ ಪೂಜೆಗೆ ಮನೆಯೆಲ್ಲ ಕ್ಲೀನಾಗಿರಬೇಕು, ನಾವು ಪೂಜೆ ಮಾಡಬೇಕು ಅನ್ನೋ ಆಸೆಗೆ ನಾನು 3 ಡೇಸಲ್ಲಿ ಕಂಪ್ಲೀಟ್ ಮನೇನ ಫಿನಿಷ್ ಮಾಡಿದ್ದೆ. ಪ್ರತಿಯೊಂದು ವಾರ್ಡ್ರೋಬ್ಸ್ ಆಗಿರ್ಬೋದು, ಒಂದು ಚಿಕ್ಕ ಸ್ಟೂಲ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, ಒಂದು ಸ್ಪೂನ್ ಆಗಿರ್ಬೋದು, ಪ್ರತಿಯೊಂದನ್ನು ನೀಟಾಗಿ ಡಸ್ಟ್ ಕ್ಲೀನಿಂಗ್ ಮಾಡಿದ್ದೀನಿ. ಆ್ಯಂಡ್ ನೆನಪಲ್ಲಿ ಮನೆ ಖಾಲಿ ಇದ್ದಾಗ ಒಂದು ಸತಿ ನೀವೇನಾದರೂ ಸ್ಪ್ರೇ ಹಾಕಿ ಕ್ಲೀನ್ ಮಾಡಿದ್ರೆ ಅದು ಸಮಾಧಾನ ಅನಿಸಲ್ಲ. ಡಸ್ಟ್ ಇದ್ರೂ ಇರ್ಬೋದು. ಸೊ ಡಬಲ್ ಲೇಯರ್ ಕ್ಲೀನಿಂಗ್ ತುಂಬಾ ಇಂಪಾರ್ಟೆಂಟ್. ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕೆಲವೊಂದು ಪ್ರಶ್ನೆಗೆ ಉತ್ತರನ ಕೊಡಬೇಕು. ಯಾಕೆ ನಾನು ವಿಸಿಟರ್ ವೀಸಾ ಮಾಡಿದೆ ಅಂದ್ರೆ, UAE ಅಲ್ಲಿ ಸದ್ಯಕ್ಕೆ ಅಲೌ ಮಾಡ್ತಾ ಇರೋದು ವಿಸಿಟರ್ ವೀಸಾ ಮಾತ್ರ. ಸೊ ಹಾಗಾಗಿ ನನಗೆ ಸ್ಪೌಸ್ ವೀಸಾ ಮಾಡೋದಕ್ಕೆ ಸಾಧ್ಯತೆನೇ ಇಲ್ಲ. ಈ ವಿಸಿಟರ್ ವೀಸಾದಲ್ಲಿ 3 ತಿಂಗಳಿದೆ. ಹಾಗಾದ್ರೆ ನಾನು ವಾಪಸ್ ಇಂಡಿಯಾಗೆ ಬರ್ತೀನಾ? ಮತ್ತೆ ಇಲ್ಲ, 3 ತಿಂಗಳು ಇರುವಂತ ಈ ಒಂದು ವೀಸಾನ ನಾನು ಎಕ್ಸ್ಟೆಂಡ್ ಮಾಡ್ಬೋದು. ಮತ್ತೆ ಎಷ್ಟು ದಿನ ಬೇಕು ಇಲ್ಲಿ ಅಷ್ಟು ದಿನ ಇರ್ಬೋದು. ಬಟ್ ಅದಕ್ಕೆ ಡೆಫಿನೆಟ್ ಆಗಿ ಆ ವೀಸಾ ಎಕ್ಸ್ಟೆನ್ಷನ್ಗೆ ಪೇಮೆಂಟ್ ಮಾಡಲೇಬೇಕಾಗತ್ತೆ ನಾನು. ಅದಲ್ಲದೆ ನೀವು ಕೇಳಿರುವಂತ ಪ್ರಶ್ನೆ, ಹೊರದೇಶಕ್ಕೆ ಹೋಗಿದ್ದೀರಾ, ಇಂಗ್ಲಿಷ್ ಗೊತ್ತಿರ್ಲೇಬೇಕಾ ಮ್ಯಾಮ್ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ, ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲಿ ಅಂತ ಕೇಳಿದ್ರಿ. ಖಂಡಿತವಾಗ್ಲೂ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮಗೆ ಬೇಸಿಕ್ ನಾಲೆಜ್ ಇರಲೇಬೇಕು. ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಯಾವ್ದಾದ್ರು ಹೊರದೇಶಕ್ಕೆ ಹೋಗ್ತೀರಾ ಅಂದ್ರೆ ಇಂಗ್ಲಿಷ್ ಇಸ್ ಅ ವರ್ಲ್ಡ್ ವೈಡ್ ಕಾಮನ್ ಲ್ಯಾಂಗ್ವೇಜ್. ಹಾಗಾಗಿ ಒಂದ್ ಸ್ವಲ್ಪ ಅದ್ರ ಗೊತ್ತಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಕಮ್ಯುನಿಕೇಟ್ ಮಾಡೋದಕ್ಕೆ ಭಯ ಅನ್ಸಲ್ಲ. ಏನಾದ್ರೂ ಓದ್ಬೇಕು ಅಂದ್ರೆ ಓದೋದಕ್ಕೂ ಆಗುತ್ತೆ. ನಿಮ್ ಜೊತೆ ಯಾರಾದ್ರೂ ಇದ್ರೆ ಪರವಾಗಿಲ್ಲ, ಬಟ್ ನೀವು ಒಬ್ಬರೇ ಹೋದಾಗ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ. ನಿಮಗೆ ಇಂಗ್ಲಿಷ್ ಕಲಿಬೇಕಾ? ಯೋಚನೆ ಮಾಡಬೇಡಿ. ಏನ್ ಮಾಡ್ಬೇಕು ಅಂದ್ರೆ, ತುಂಬಾ ಕೋರ್ಸಸ್ ಇದೆ, ಟ್ರೈನರ್ಸ್ ಇದಾರೆ ಇಂಗ್ಲಿಷ್ ಕಲಿಸೋದಕ್ಕೆ, ಅದನ್ನ ಕಲಿಬಹುದು. ನಿಮಗೆ ಆಸಕ್ತಿ ಇದೆಯಾ ಹೊರದೇಶಕ್ಕೆ ಹೋಗ್ಬೇಕು,
ಇನ್ನೊಂದು ದೇಶನ ಎಕ್ಸ್ಪ್ಲೋರ್ ಮಾಡಬೇಕು, ಅಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ಅಂದ್ರೆ ದಿಸ್ ಇಸ್ ವೆರಿ ಬೇಸಿಕ್, ಎಲ್ಲರಿಗೂ ಗೊತ್ತಿರಲೇಬೇಕು. ನಾನು ಹಾಗಂತ ಹೈಫೈ ಇಂಗ್ಲಿಷ್ ಎಲ್ಲ ಗೊತ್ತಿರಬೇಕು ನಿಮ್ಗೆ, ತುಂಬಾನೇ ಸ್ಟ್ಯಾಂಡರ್ಡ್ ಆಗಿ ಮಾತಾಡಬೇಕು ಅಂತೆಲ್ಲ ಹೇಳ್ತಾ ಇಲ್ಲ. ಮಾಮೂಲಿ ಏನ್ ಬೇಸಿಕ್ ನಾಲೆಜ್ ಇರಬೇಕು ಅದು ಎಲ್ಲರಿಗೂ ಇದ್ರೆ ಒಳ್ಳೇದು ಅಂತ ಹೇಳ್ತೀನಿ ಆಸ್ ಅ ಟ್ರಾವೆಲರ್. ಸೊ ನಿಮಗೆ ಇಂಗ್ಲಿಷ್ ಕಲಿಯೋ ಆಸಕ್ತಿ ಇದ್ದಲ್ಲಿ ಇಂಗ್ಲಿಷ್ ಲಕ್ಷ್ಯ ಇವರ ಒಂದು ಡೀಟೇಲ್ಸ್ ಆನ್ ಸ್ಕ್ರೀನ್ ಬರ್ತಾ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರಲ್ಲಿ ನಿಮಗೆ ಫೀಸ್ 3000 ಇರುತ್ತೆ ಫಾರ್ 2 months of 60 days ಕೋರ್ಸ್. ಅಂದ್ರೆ ನೀವು 60 ದಿನಗಳ ಕೋರ್ಸ್ ನ 60 ದಿನಗಳಲ್ಲಿ ಮುಗಿಸೋದಕ್ಕೆ ಆಗಿಲ್ಲ ಅಂದ್ರೆ ಅದನ್ನ ನೀವು ಎಕ್ಸ್ಟೆಂಡ್ ಮಾಡಬಹುದು. ಎಷ್ಟು ಮಂತ್ ತನಕ ಅಂದ್ರೆ 2 months plus 4 months, ಒಟ್ಟಿಗೆ 6 ತಿಂಗಳ ಈ ಒಂದು ಕೋರ್ಸ್ ಅಲ್ಲಿ ನಿಮಗೆ 1-on-1 ಟ್ರೈನಿಂಗ್ ಸಿಗುತ್ತೆ. ಬೆಳಿಗ್ಗೆ 9 AM ಇಂದ ರಾತ್ರಿ 11 PM ತನಕ ಅವೈಲೇಬಲ್ ಇರುತ್ತೆ. ನಿಮ್ಮ ಸ್ಲಾಟ್ ಫಿಕ್ಸ್ ಮಾಡಿಬಿಟ್ಟು ನಿಮ್ಮ ಟ್ರೈನರ್ ಜೊತೆಗೆ ನೀವು ಇಂಗ್ಲಿಷ್ ನ ಕಲಿಬಹುದು. ನಿಮಗೆ ಇದು ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಯಾರೆಲ್ಲ ಆಸಕ್ತಿ ಇದೆ ನಿಮಗೆ ಇಂಗ್ಲಿಷ್ ಕಲಿಬೇಕು, ಹೊಸ ಭಾಷೆನ ಕಲಿಬೇಕು, ಡೂ ಇಟ್, ಗೋ ಫಾರ್ ಇಟ್. ಅಂಡ್ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಮಿಸ್ ಮಾಡದೆ ಇವರ ಒಂದು ಡೀಟೇಲ್ಸ್ ನ ಚೆಕ್ ಮಾಡಿ. ಆನ್ ಸ್ಕ್ರೀನ್ ಬರ್ತಾ ಇದೆ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿದ್ದೀನಿ. ಅದೇ ದಿನ ಕಿಚನ್ ಕಬರ್ಡ್ಸ್ ಕೂಡ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೇಮ್ ಪ್ರಾಸೆಸ್. ನನ್ನ ಹಸ್ಬೆಂಡ್ ಫ್ರಿಡ್ಜಲ್ಲಿ ಏನು ತುಂಬಿಸಿದ್ದಾರೆ ಅಂತ ಕೇಳಿ, ಏನು ತುಂಬಿಸಿದ್ದಾರೆ ಏನು ತುಂಬಿಸಿಲ್ಲ ಅಂತ ಇಲ್ಲ, ಪ್ರತಿಯೊಂದು ಐಟಮ್ ಇತ್ತು. ಸೊ ಅದನ್ನೆಲ್ಲ ನಾನು ಡಸ್ಟ್ಬಿನ್ಗೆ ಹಾಕಬೇಕಾಯ್ತು. ಬಿಕಾಸ್ ಕೆಲವೊಂದು ಎಕ್ಸ್ಪೈರಿ ಆಗಿತ್ತು, ಇನ್ನು ಕೆಲವೊಂದು ಹಾಳಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸಿಂಕಿಂದ ಹಿಡಿದು ಗ್ಯಾಸ್ ಸ್ಟವಿಂದ ಹಿಡಿದು ಪ್ರತಿಯೊಂದು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಥ್ಯಾಂಕ್ಫುಲಿ ಕ್ಲೀನಿಂಗಿಗೆ ಏನೆಲ್ಲ ಬೇಕು ಅದು ಎಲ್ಲ ನನ್ನ ಹಸ್ಬೆಂಡ್ ಮುಂಚೆನೇ ತಂದಿಟ್ಟಿದ್ರು. ನಾನು ಒಂದು ಮಾತ್ರ ಅಂತ ಹೇಳಬೇಕು, ನನ್ನ ಹಸ್ಬೆಂಡ್ ಕ್ಲೀನ್ ಮಾಡಲೇ ಇಲ್ಲ ಅಂತ ಇಲ್ಲ, ಎಷ್ಟಾಗುತ್ತೆ ಅವ್ರ ಕೈಲಿ ಅಷ್ಟು ಕ್ಲೀನ್ ಮಾಡುವಂಥ ಪ್ರಯತ್ನನ ಮಾಡಿದ್ರು ನಾನು ಬರೋ ಮುಂಚೆ ಪ್ರತಿ ವಾರ. ಸರಿ, ಇದೀಗ ಡೇ 1 ಮುಗೀತು. ನಾನು ಇಷ್ಟು ಕೆಲಸ ಮಾಡಿದ್ದೀನಿ. ಕಬರ್ಡ್ಸ್ ಎಲ್ಲ ಕ್ಲೀನ್ ಮಾಡಿ ನನ್ನ ಔಟ್ಫಿಟ್ಸ್, ಅವ್ರ ಬಟ್ಟೆ ಎಲ್ಲ ಒಳಗಡೆ ಇಟ್ಟು, ನಮ್ಮ ಕಾಸ್ಮೆಟಿಕ್ಸ್, ನಮ್ಮ ಲೋಷನ್ಸ್, ಪರ್ಸ್ನಲ್ ಐಟಮ್ಸ್ ಎಲ್ಲ ಒಳಗಡೆ ಇಟ್ಟು ಕಬರ್ಡ್ಸ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇದೀಗ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಆಫೀಸಿಗೆ ರೆಡಿ ಆಗ್ತಾ ಇದ್ದಾರೆ. ಫಸ್ಟ್ ಡೇ ನಾನು ಬಂದಮೇಲೆ ಫಸ್ಟ್ ಡೇ ಸೂಪರ್ ಆಗಿದೆಯಲ್ಲ ನಮ್ಮ ಹಾಲ್ ನೋಡೋದಕ್ಕೆ. ಅವ್ರನ್ನ ಕಳಿಸಿದ ಮೇಲೆ ನಾನು ನನ್ನ ಕೆಲಸನ ಶುರು ಮಾಡಿದೆ. ಶಿಫ್ಟಿಂಗ್, ಪ್ಯಾಕಿಂಗ್, ಅನ್ಪ್ಯಾಕಿಂಗ್ ಮಾಡೋರಿಗೆಲ್ಲ ಈ ಅನುಭವ ಇದ್ದವ್ರಿಗೆಲ್ಲ ಗೊತ್ತಾಗುತ್ತೆ ಈ ಥರ ಕೆಲಸ ಎಷ್ಟಿದೆ ಅಂತ. ಬಟ್ ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಬಿಕಾಸ್ ನನಗಂತೂ ಕ್ಲೀನಾಗಿ ಏನಾದರೂ ನೋಡೋದನ್ನು ಒಂದು ಥೆರಪಿ ಥರ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ದಿಸ್ ವಾಸ್ ಸೋ ಥೆರಪ್ಯೂಟಿಕ್ ಫಾರ್ ಮೀ. ಐ ಲವ್ಡ್ ಇಟ್. ಪ್ರತಿಯೊಂದು ಯುಟೆನ್ಸಿಲ್ಸ್ನೆಲ್ಲ ಕ್ಲೀನ್ ಮಾಡಿ ಆದಷ್ಟು ಬೇಗ ಕೆಲಸ ಮಾಡ್ತಾ ಇದ್ದೆ. ಬಿಕಾಸ್ ನಾನು ಒಬ್ಬಳೇ ಇದ್ದೀನಲ್ಲ, ಎಲ್ಲ ಬೇಗ ಆಗಬೇಕು. ಇನ್ನು ನಿಮ್ಗೆ ಯೋಚನೆ ಇರ್ಬೋದು, ಇಲ್ಲಿ ಯಾರು ಕೆಲಸದವ್ರು ಸಿಗಲ್ವಾ, ನೀವು ಯಾಕೆ ಮಾಡ್ತಾ ಇದ್ದೀರಾ? ಇದಕ್ಕೂ ಮುಂಚೆ ಕೆಲಸದವರು ಒಂದು ಸತಿ ಬಂದು ಕ್ಲೀನ್ ಮಾಡಿದ್ರು. ಬಟ್ ಏನಾದರೂ ಇಂಟೆನ್ಸ್ ಡೀಪ್ ಕ್ಲೀನಿಂಗ್ ಇದ್ದರೆ ಅದು ನನಗೆ ನಾನು ಮಾಡಿದ್ರೆ ಮಾತ್ರ ಸಮಾಧಾನ ಆಗುತ್ತೆ. ಆ್ಯಂಡ್ ಇಷ್ಟೇ ಇರೋದು, ಅದನ್ನು ನಾನು ಮಾಡ್ಬೋದು ಅಂತ ಅನಿಸ್ದಾಗ ನನ್ನ ಕೈಯಲ್ಲೇ ಆಗುತ್ತೆ ಅಂದಮೇಲೆ ಯಾಕೆ ಇನ್ನೊಬ್ಬರು ಅಂತ ನಾನೇ ಕ್ಲೀನ್ ಮಾಡ್ತಾ ಇದ್ದೆ. ಹೊಸ ಮನೆ, ಹೊಸ ಜಾಗದಲ್ಲಿ ನೋಡ್ತಾ ಇದ್ದೀರಾ ಅಂದಮೇಲೆ ನಿಮ್ಮೆಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಹೋಮ್ ಟೂರ್ ಮಾಡಿ ಅಂತ. ಬಟ್ ಸದ್ಯಕ್ಕೇನು ಹೋಮ್ ಟೂರ್ ಹಾಕೋದಕ್ಕಾಗಲ್ಲ. ಬಿಕಾಸ್ ಮನೆ ಸೆಟ್ ಆಗಬೇಕು, ನಾನು ಅಡ್ಜಸ್ಟ್ ಆಗಬೇಕು, ಆ್ಯಂಡ್ ನನಗೆ ಎಲ್ಲ ಆಲ್ ಫೈನ್ ಆ್ಯಂಡ್ ಕ್ಲಿಯರ್ ಅಂತ ಅನಿಸ್ಬೇಕು. ಸೊ ಅದಾದ ಮೇಲೆ ನಿಧಾನಕ್ಕೆ ಒಂದಿನ ಖಂಡಿತವಾಗ್ಲೂ ಹೋಮ್ ಟೂರ್ ಮಾಡ್ತೀನಿ. ನನಗೆ ಈ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಓಕೆ, ಬಟ್ ನೆಲ ಗುಡಿಸೋದು ತುಂಬಾ ಡಿಫ್ರೆಂಟ್ ಅನ್ನಿಸ್ತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಿಯರ್ಡ್ ಅಂತಲೇ ಅನ್ನಿಸ್ತು, ಇಷ್ಟನೂ ಆಗಲಿಲ್ಲ, ಕಷ್ಟ ಆಯಿತು ಖಂಡಿತವಾಗ್ಲೂ. ಬಟ್ ಇವಾಗ ಪ್ರಾಕ್ಟೀಸ್ ಆಗಿದೆಯಲ್ಲ, ಸೊ ನನಗೆ ಇದೇ ಇಷ್ಟ ಆಗ್ತಾ ಇದೆ. ಇಟ್ಸ್ ವೆರಿ ಈಸಿ ಆ್ಯಕ್ಚುಲಿ ಪ್ರಾಕ್ಟೀಸ್ ಆದಮೇಲೆ. ಆ್ಯಕ್ಚುಲಿ ವಿಡಿಯೋದಲ್ಲೇ ನೀವು ಮನೇನ ಸ್ವಲ್ಪ ನೋಡಾಯಿತು ಅನಿಸುತ್ತೆ ಅಲ್ವಾ? ಬಿಕಾಸ್ ಬೆಡ್ರೂಮ್ ನೋಡ್ತಾ ಇದ್ದೀರಾ, ಹಾಲ್ ನೋಡ್ತಾ ಇದ್ದೀರಾ, ಕಿಚನ್ ನೋಡ್ತಾ ಇದ್ದೀರಾ, ಎಲ್ಲ ರೂಮ್ಸ್ ನೋಡ್ತಾ ಇದ್ದೀರಾ. ಬಟ್ ಆ್ಯಕ್ಚುಲಿ ಒಂದು ಹೇಳಲ್ಲ, ನಾನು ನೀವು ಹೋಮ್ ಟೂರೇ ನೋಡ್ದಂಗೆ ಆಯಿತು ಬಿಡಿ, ಮುಕ್ಕಾಲು ಅಂಶ. ಯಾಕಂದರೆ ಪ್ರತಿಯೊಂದು ರೂಮ್ ನೋಡಿದ್ದೀರಾ, ಹಾಲ್ ನೋಡಿದ್ದೀರಾ, ಕಿಚನ್ ನೋಡಿದ್ದೀರಾ. ಸೊ ದರ್ ಇಸ್ ನಥಿಂಗ್ ನ್ಯೂ ಟು ಶೋ. ಬಟ್ ನೋಡೋಣ, ಯಾವತ್ತಾದರೂ ಮಾಡಬೇಕು ಅನಿಸಿದ್ರೆ ಮಾಡ್ತೀನಿ. ಈ ಸೋಫಾದ ಮೇಲೆಲ್ಲ ಇದೆಯಲ್ಲ, ನನಗದು ಬೇಡ ಅಂತ. ನಾವು ಬಂದಿರೋದು ಫುಲ್ಲಿ ಫರ್ನಿಶ್ಡ್ ಮನೆಗಲ್ವಾ, ಸೊ ಹಾಗಾಗಿ ಇಲ್ಲಿ ಕಾರ್ಪೆಟಿಂದ ಹಿಡಿದು ಬೆಡ್, ಬ್ಲ್ಯಾಂಕೆಟ್ ಎಲ್ಲನೂ ಕೊಡ್ತಾರೆ. ಬಟ್ ನನಗೆ ಯಾವುದು ಬೇಡ ಅಂತ ಎಲ್ಲ ಸೋಫಾದ ಮೇಲೆ ಇಟ್ಟಿದ್ದೀನಿ. ಸೊ ಇಲ್ಲಿ ಸೆಕ್ಯೂರಿಟಿ ಅಥವಾ ಮ್ಯಾನೇಜರ್ ಬಂದು ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಇಷ್ಟು ದಿನ ಇಂಡಿಯಾದಲ್ಲಿ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಟ್ವಿಸ್ಟಿಂಗ್ ಮಾಪ್. ಬಟ್ ಈ ಸತಿ ನೆಲ ಒರೆಸೋದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಇದು ಮಾತ್ರ ಚೆನ್ನಾಗಿ ಅನ್ನಿಸ್ತು. ಗುಡ್ ಮಾರ್ನಿಂಗ್. ಇದು ಈ ಮನೆಯಲ್ಲಿ 3ನೇ ದಿನ. ಟೈಮ್ ಆಗಿರೋದು 7:51. ನನ್ನ ಮನೆಯವರೆಲ್ಲ ಖುಷಿ ಪಟ್ಟಿರ್ತಾರೆ, ರೆಕಾರ್ಡ್ ಬ್ರೇಕಿಂಗ್ ವೀಕ್ಷಿತ ಅಂತ ಬೇಗ ಎದ್ದೇಳ್ತಾ ಇದ್ದಾಳೆ ಅಂತ. ಬಟ್ ಯಾ, ಫಸ್ಟ್ ಡೇ ನಾನು ಅಡುಗೆ ಮಾಡ್ತಾ ಇದ್ದೀನಿ. ನಿಮ್ಗೊಂದು ವಿಷಯ ಗೊತ್ತಾ?
ಅಡುಗೆ ಮಾಡೋದಕ್ಕೆ ಏನೂ ಇಲ್ಲ. ನಾನು ಹೇಳ್ದಂಗೆ ಬರೀ ತರಕಾರಿನಲ್ಲಿ ನನ್ನ ಹಸ್ಬೆಂಡ್ಗೆ ಓಟ್ಸ್ ಮಾಡಿಬಿಟ್ಟು ಕೊಡ್ತೀನಿ. ಆ್ಯಂಡ್ ಡೋಂಟ್ ವರಿ, ಚೆನ್ನಾಗಿ ಮಾಡಿಕೊಡ್ತೀನಿ. ಬಿಕಾಸ್ ನಾನು ತಿನ್ನಬೇಕು, ನಾನು ಟೇಸ್ಟ್ ಕೂಡ ನೋಡಬೇಕು. ಸೊ ಐ ಆಮ್ ಥ್ರಿಲ್ಡ್, ಐ ಆಮ್ ಎಕ್ಸೈಟೆಡ್. ನನಗೆ ಈ ಮನೆಯಲ್ಲಿ ತುಂಬಾ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ, ತುಂಬಾ ಖುಷಿ ಅನ್ನಿಸ್ತಾ ಇದೆ. ನನ್ನ ಮನೆ ಅನ್ನೋ ಭಾವನೆ ಬರುತ್ತಲ್ಲ. ಸೊ ಮನೆ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ಐ ಆಮ್ ಸೂಪರ್ ಹ್ಯಾಪಿ. ಆ್ಯಕ್ಚುಲಿ ಆಗಿಲ್ಲ, 70% ಆಗಿದೆ, ಇನ್ನು 30% ಆಗಿಲ್ಲ. ಅಂದರೆ ಈ ಬಾಗಿಲೆಲ್ಲ ಇದೆಯಲ್ಲ, ಈ ಡೋರ್, ಆಮೇಲೆ ಎಕ್ಸ್ಟ್ರಾ ಫರ್ನಿಚರ್ ಎಲ್ಲ ಇನ್ನೇನಾದರೂ ಇದ್ರೆ ನೋಡ್ಕೊಂಡು ಸ್ವಿಚ್ ಬೋರ್ಡ್ಸ್ ಆ ಥರದ್ದೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಆ ಕೆಲಸ ಮುಗಿದ್ರೆ ಎಂಟೈರ್ ಹೌಸ್ ಫುಲ್ ಕ್ಲೀನ್ ಆಗಿರುತ್ತೆ. ಆ್ಯಂಡ್ ಕೆಲವೊಂದು ಬೇಡದಿರೋ ವಸ್ತುಗಳನ್ನ ಒಂದು ಸೋಫಾದ ಮೇಲೆ ಫುಲ್ ಇಟ್ಟಿದ್ದೀನಿ. ಅದೆಲ್ಲ ನಮ್ಮ ಇಲ್ಲಿ ಮ್ಯಾನೇಜರ್ ಅವರಿಗೆ ಕೊಟ್ಟು ಕಳಿಸಬೇಕು. ಅದಾದಮೇಲೆ ಸಮಾಪ್ತ. ಸೊ ಅಡುಗೆ ಮನೆಗೆ ಹೋಗೋಣ. ನನ್ನ ಫಸ್ಟ್ ಡೇನ ಅಡುಗೆ ಸ್ಟಾರ್ಟ್. ನನ್ನ ತರಕಾರಿ ಸ್ಟೋರಿ ಹೇಳಬೇಕಲ್ವಾ. ಅರಿಶಿನ ಪೌಡರ್ ಆರ್ಡರ್ ಮಾಡಿದ್ವಿ, ಸಿಕ್ಕಿರೋದು ಇಷ್ಟು ಬೇಕಿತ್ತು, ಇಷ್ಟು ಸಿಕ್ತು. ಇದು 3 ತಿಂಗಳಿಗಾಗುತ್ತೆ. ಕುಕುಂಬರ್ 1 kg, ಆಲೂಗೆಡ್ಡೆ 1 kg, ಟೊಮ್ಯಾಟೊ 1 kg, ಕಾಲಿಫ್ಲವರ್ 1 ಇಡಿ, ಇಲ್ಲಿ ಇಷ್ಟು ಕ್ಯಾರೆಟ್, 1 kg ಬೀಟ್ರೂಟ್, ಇಷ್ಟು ಲೇಡೀಸ್ ಫಿಂಗರ್, ಬೀನ್ಸ್ 1 kg, 1 kg ಕ್ಯಾಪ್ಸಿಕಮ್ ಅಲ್ಲ. ಇದೆಲ್ಲ ಏನ್ ಮಾಡೋದಕ್ಕೆ ಯಪ್ಪ ದೇವ್ರೆ. ನಾನು ತರಕಾರಿ ಆರ್ಡರ್ ಮಾಡೋದನ್ನ ತಲಾಬಾತನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ ಆರ್ಡರ್ ಮಾಡಿದೆ. ನನಗೆ ಗೊತ್ತಿರಲಿಲ್ಲ ಇದನ್ನೆಲ್ಲ ನಾವು 500 ಗ್ರಾಮ್ 250 ಗ್ರಾಮ್ ಎಲ್ಲ ಮಾಡ್ಬೋದು ಅಂತ. 1 kg ಅಂತ ಇತ್ತು. ಸರಿ, ಇದು ಬರೋದೇ 1 kg ಅಂತ ಆರ್ಡರ್ ಮಾಡಿದೆ. ನನ್ನ ಹಸ್ಬೆಂಡ್ ಹೇಳ್ತಾರೆ 500 ಗ್ರಾಮ್ ಮಾಡ್ಬೋದು ಅಂತ, ಗೊತ್ತಿಲ್ಲ ನನಗೆ. ಮಾಡಿದೆ. ಇವಾಗ ಇಷ್ಟೆಲ್ಲ ಬಂದ ಮೇಲೆ ನೋಡ್ತೀನಿ, ಶಾಕ್ ನಾನು ಫುಲ್ಲು. ಯಾಕಂದ್ರೆ ಇಷ್ಟು ಸಮಯ ತರಕಾರಿ ತರಬೇಕಾದ್ರೆ ನನ್ನ ಅಪ್ಪಾಜಿ ಅಮ್ಮ ಅಪ್ಪ ಎಲ್ಲ ಹೋಗಿ ತರ್ತಾ ಇದ್ರ. ನಾನು ಸ್ವತಃ ಅಂಗಡಿಗೆ ಹೋಗಿ ತರಬೇಕಾದ್ರೆ ಎಷ್ಟು ಬೇಕು ಹೆಕ್ಕಿ ಅದನ್ನ ತರ್ತಾ ಇದ್ದೆ. ಈ ಸತಿ ಮಾತ್ರ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ. ಎಷ್ಟು ಕ್ವಾಂಟಿಟಿ ಬಂದಿದೆ ಅಂದರೆ ನಮ್ಮಿಬ್ಬರಿಗೆ ಇದು 2-3 ವಾರ ಸಾಕಾಗುತ್ತೆ, ಅಷ್ಟು ಬಂದಿದೆ. ನೀವು ನಗ್ತೀರಾ, ಮನೆಗಿಡಿ ತೋರಣ ಕಟ್ಬೋದು. ಅಷ್ಟು ಗ್ರೀನ್ ಚಿಲ್ಲಿ, ಇದಿಷ್ಟು ಮೆಣಸಿನಕಾಯಿ, ಹಸಿರು ಮೆಣಸು ಹೇಳ್ತೀವಲ್ಲ, ಅದು ಇಷ್ಟಿದೆ ಒಂದು ದೊಡ್ಡ ಪ್ಯಾಕಲ್ಲಿ. 1 kg ಎಲ್ಲ. ಅಂಗಡಿಯವ್ರಿಗೂ ಗೊತ್ತಾಗ್ಲಿಲ್ವ ಇದು ಯಾರಕಪ್ಪ ಇಷ್ಟೊಂದು ಅಂತ. ನನ್ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಾಪಸ್ ಕೊಡೋದಕ್ಕೂ ಆಗಲ್ಲ, ಇಟ್ಕೋಬೇಕು. ಬಟ್ ಇದೆಲ್ಲ ಹಾಳಾಗೋಗುತ್ತೆ. ಫ್ರಿಜ್ಜಲ್ಲಿ ಇಡ್ತೀನಿ, ಲೆಟ್ಸ್ ಸಿ. ನನ್ನ ಹಸ್ಬೆಂಡ್ ಪಾಪ ಇವತ್ತಿಂದ ಹೆಲ್ದಿಯಾಗಿ ನನ್ನ ಹೆಂಡತಿ ಓಟ್ಸ್ ಎಲ್ಲ ಮಾಡ್ಕೊಡ್ತಾಳೆ ನನಗೆ ಅಂತ ಅಂದ್ಕೊಂಡು ಈ ಓಟ್ಸ್ನೆಲ್ಲ ತಂದರೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಏನೂ ಇಲ್ಲ. ಉಪ್ಪು, ಖಾರ, ಅರಶಿನ ಬಿಟ್ಟರೆ ಏನೂ ಇಲ್ಲ. ಸಾಸಿವೆ, ಜೀರಿಗೆ, ಕರಿಬೇವು ಚಾನ್ಸೇ ಇಲ್ಲ. ಅದು ಒಂದೂ ಇಲ್ಲ ಗೊತ್ತಾ. ಸೊ ಪಚೀತಿ ಆಗಿಬಿಟ್ಟಿದೆ ನನಗೆ. ಹೋಗಿ ತರೋಣ ಅಂದರೆ ಹೊರಗಡೆ ನನಗೆ ಹೋಗೋದಕ್ಕಾಗಲ್ಲ, ನನ್ನನ್ನು ಲಾಕ್ ಮಾಡಿದ್ದಾರೆ. ಸೊ ನಾನು ಮನೆಯಲ್ಲೇ ಇರಬೇಕು. ಇನ್ನು 1 ವಾರ ಎಲ್ಲೂ ಹೊರಗಡೆ ಕಾಲಿಡಂಗಿಲ್ಲ. ನನ್ನ ಹಸ್ಬೆಂಡ್ ಹೋಗಿ ತರಬೇಕು. ಪಾಪ ಅವರು ನನ್ನ ಅಮ್ಮನ ಕಾಲ್ ಬಂತು. ಸೊ ಮಧ್ಯದಲ್ಲಿ ವಿಡಿಯೋ ಕಟ್ ಆಯಿತು. ನನ್ನ ಹಸ್ಬೆಂಡ್ಗೆ ಆಫೀಸ್ ಇದೆ. ಸೊ ಪಾಪ ಅವ್ರಿಗೆ ಕಷ್ಟ ಆಗುತ್ತೆ ಹೋಗ್ತಾರೋದಕ್ಕೆ. ಪಚೀತಿ ನಂದು ಏನು ಮಾಡೋದಂತ ಗೊತ್ತಿಲ್ಲ. ಮನೆ ಫುಲ್ ಗಲೀಜಿದೆ, ಎಲ್ಲಿಂದ ಕೆಲಸ ಶುರು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನಿನ್ನೆ 30% ಅಷ್ಟು ಮುಗಿಸಿದ್ದೀನಿ ಆಯ್ತಾ. ಕಿಚನ್ ಫುಲ್ ಕ್ಲೀನ್ ಮಾಡಿದ್ದೀನಿ 3-4 ಸತಿ ಒರೆಸಿ ಎಲ್ಲ ಬಿಟ್ಟು. ವಾರ್ಡ್ರೋಬಲ್ಲಿ ನನ್ನ ವಾರ್ಡ್ರೋಬಲ್ಲಿ ನನ್ನ ಬಟ್ಟೆ, ಅವ್ರ ವಾರ್ಡ್ರೋಬಲ್ಲಿ ಅವ್ರ ಬಟ್ಟೆ ಎಲ್ಲ ಸೇರ್ತು. ಇವತ್ತು ಅಡುಗೆ ಮನೆಯಲ್ಲಿ ಏನೇನು ಪಾತ್ರೆ ಎಲ್ಲ ಇಡಬೇಕು ಅದೆಲ್ಲ ಇಡಬೇಕು. ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ಇಡೀ ಮನೆ ಫರ್ನಿಚರ್ ಎಲ್ಲ ಕ್ಲೀನ್ ಮಾಡ್ತೀನಿ, ನೆಲ ಒರೆಸಿ ಗುಡಿಸ್ತೀನಿ. ಅದು ಬಿಟ್ಟು ಕರ್ಟನ್ಸ್, ಕಾರ್ಪೆಟ್ಸ್ ಎಲ್ಲ ನಾಳೆಗೆ ಇಡ್ತೀನಿ. ಇದಿಷ್ಟು ಮಾಡಿದ್ರೆ ನಮ್ಮ ಮನೆ ಅಂತ ಅನ್ಸುತ್ತೆ ನನಗೆ, ಹಾಯಾಗಿರ್ಬೋದು. ಬಟ್ ಸ್ವಲ್ಪ ಯೋಚನೆ ಮಾಡ್ಬೇಕು ಏನು ತರೋದಪ್ಪ ಅಂತ. ಕುಕ್ಕರ್ ಇಲ್ಲ, ಮಿಕ್ಸಿ ಇಲ್ಲ, ಇದೆಲ್ಲ ತರಬೇಕು. ಅಯ್ಯೋ ತುಂಬ ಕೆಲಸ ಇದೆ. ಲೆಟ್ಸ್ ಬಿಗಿನ್. ಇದೀಗ ನೀವು ನೋಡ್ತಾ ಇದ್ದೀರಲ್ವಾ ನನ್ನ ಕಿಚನ್ ಶಾಟ್ಸ್. ಟೀ ಮೇಲ್ಗಡೆ ಬಂತು, ಬಿದ್ದುಬಿಡ್ತು. 1 ನಿಮಿಷ ಆ ಕಡೆ ಹೋಗಂಗಿಲ್ಲ, ಬಿದ್ದುಬಿಡುತ್ತೆ. ಅದ್ರ ಎದುರು ಕಡೆ ನಿಂತು ಕಣ್ಣು ಬಿಟ್ಕೊಂಡು ನೋಡಿದ್ರೆ ಬೀಳಲ್ಲ. ಸೊ ಫಸ್ಟ್ ಟೈಮ್ ನಾನು ಮಾಡಿರುವಂಥ ಟೀ. ಆ್ಯಂಡ್ ನಾನು ಓಟ್ಸ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಓಟ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ ಹೌದು, ಆದರೆ ಇಲ್ಲೇನೋ ಒಂದು ಎಕ್ಸ್ಟ್ರಾ ಕೆಲಸನೇ ಮಾಡಿಬಿಟ್ಟಿದ್ದೀನಿ. ವೆಜಿಟೇಬಲ್ಸ್ ಕಟ್ ಮಾಡ್ತಾ ನನ್ನ ಕೈಗೆ ಕಟ್ ಆಯಿತು ಅದು. ಆ್ಯಂಡ್ ಟಿಶ್ಯೂ ರೋಲ್ ಮಾಡಿಬಿಟ್ಟು ಅದಕ್ಕೆ ಒಂದು ಗ್ಲೌಸ್ ಹಾಕಿದೆ, ಸೊ ದ್ಯಾಟ್ ಟೈಟಾಗಿರುತ್ತೆ ಅಂತ. ನನ್ನ ಹಸ್ಬೆಂಡ್ ಹೇಳಿದ್ದು ಒಂದೇ, ನೀನು ಅಡುಗೆನೇ ಮಾಡಬೇಡ,
ನಾವು ಹೊರಗಡೆಯಿಂದ ತರ್ಬೋದು, ನೀನು ಏನಕ್ಕೆ ಈ ಥರ ಎಲ್ಲ ಮಾಡ್ತೀಯ ಅಂತ. ಸೊ ದಟ್ ವಾಸ್ ಸೋ ನೈಸ್. ತುಂಬಾ ಕೇರ್ ಮಾಡ್ತಾರೆ ಅವರು. ಆ್ಯಂಡ್ ನನಗೆ ಇನ್ನೂ ಹತ್ರ ಒಂಚೂರು ಏಟಾದ್ರೂ ಅವರಿಗೆ ತುಂಬ ಬೇಜಾರಾಗುತ್ತೆ. ಅದು ಇಲ್ಲ ನಾನು ಮಾಡ್ತೀನಿ ಅಂತ ಹಠ ಹಿಡಿದು ನಾನು ಆಮೇಲೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಇದೆಲ್ಲ ಮಾಮೂಲಿ, ಇನ್ನು ಮುಂದೆ ಎಕ್ಸ್ಪೀರಿಯನ್ಸ್ ಆಗಬೇಕಲ್ವ. ನಮ್ಮಮ್ಮ ಹೇಳ್ತಾ ಇರ್ತಾರೆ ಕತೆ ಅಲ್ಲ ಇದು ಜೀವನ ಅಂತ. ಸೊ ಹಾಗಾಗಿ ಈ ಚಿಕ್ಕ ಪುಟ್ಟದೆಲ್ಲ ಆಗ್ತಾಯಿದೆ. ನಿಜ ಹೇಳಬೇಕು ಅಂದರೆ ನನಗೆ ಇದ್ದಂಥ ಖುಷಿ ಉತ್ಸಾಹದಲ್ಲಿ ಆ ನೋವು ಮರ್ತುಬಿಟ್ಟೆ ಅನಿಸುತ್ತೆ. 5 ತಿಂಗಳಾದಮೇಲೆ ಹಸ್ಬೆಂಡ್ನ ಮೀಟ್ ಮಾಡ್ತಾ ಇದ್ದೀನಿ. ನನ್ನ ಕೈಯಾರೆ ಅಡುಗೆ ಮಾಡಿಕೊಡ್ಬೇಕು, ನನ್ನ ಸ್ವಂತ ಮನೇನ ಕ್ಲೀನ್ ಮಾಡಬೇಕು, ಈ ಥರದ್ದೆಲ್ಲ ಮಿಕ್ಸ್ಡ್ ಫೀಲಿಂಗ್ಸ್ ಆ್ಯಂಡ್ ತುಂಬ ಯೋಚನೆಗಳೆಲ್ಲ ಇರಬೇಕಾದ್ರೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ. ಸೊ ಐ ಆಮ್ ಸೋ ಹ್ಯಾಪಿ. ಆನೆಸ್ಟಾಗಿ ಒಂದು ವಿಷಯ ಹೇಳ, ನಾನು ಎಷ್ಟೇ ಮಾಡರ್ನ್ ಆಗಿರಲಿ, ಏನೇ ಮಾಡ್ತಾ ಇರಲಿ, ಐ ಆಮ್ ಅ ಪಕ್ಕಾ ಫ್ಯಾಮಿಲಿ ಗರ್ಲ್. ಸೊ ನನಗೆ ಫ್ಯಾಮ್ಲಿಗೆ ಮಾಡುವಂಥ ಪ್ರತಿಯೊಂದು ಕೆಲಸನೂ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ. ನೆಕ್ಸ್ಟ್ ಬ್ಲಾಗ್ ಜೊತೆಗೆ ಬರ್ತೀನಿ. ನನ್ನ ಕೈಗೆ ಏನೋ ಒಂದು ವಾಚ್ ಕಟ್ಟಿದ್ದಾರೆ, ಅದು ಏನು ಯಾಕೆ ಕಟ್ಟಿದ್ದಾರೆ, ನಾನು ಇಲ್ಲಿ ಯಾಕೆ ಲಾಕಪ್ ಆಗಿದ್ದೀನಿ ನಮ್ಮ ಮನೆಯಲ್ಲಿ, ಆ್ಯಂಡ್ ನಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ಫಸ್ಟ್ ಪೂಜೆ, ಗಣೇಶ ಹಬ್ಬನ ಪೂಜೆ ಮಾಡಿದ್ವಿ, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ತೀನಿ ಕಮಿಂಗ್ ಬ್ಲಾಗ್ಸಲ್ಲಿ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ. ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ, ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.